ಅಭಿವೃದ್ಧಿ ದೃಷ್ಟಿಯಲ್ಲಿ ಅನೇಕ ಕಲ್ಪನೆ ಇರಿಸಿಕೊಂಡಿರುವ ಸಚಿವರು ಕಾರ್ಕಳಕ್ಕೆ ಅನುದಾನ ತರಿಸಿಕೊಂಡು ಅಭಿವೃದ್ಧಿಯನ್ನ ಮಾಡುತ್ತಿದ್ದಾರೆ. ಇದಕ್ಕೆ ಇಚ್ಛಾಶಕ್ತಿ ಬೇಕು ಹೊರತು ಅಪನಂಬಿಕೆಯಲ್ಲ. ಅಭಿವೃದ್ಧಿ ದೃಷ್ಟಿಯಲ್ಲಿ ರಾಜಕೀಯವಿಲ್ಲ. ಗ್ರಾಮೀಣ ಭಾಗಗಳ ಸಂಸ್ಕೃತಿಯನ್ನ ಚಿಗುರಿಸುವಂತಾಗಬೇಕು, ದಾಖಲೀಕರಣವಾಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ ಹೇಳಿದರು. ಅವರು ಕಾರ್ಕಳದ ಗಾಂಧಿ ಮೈದಾನದಲ್ಲಿ ನಡೆದ ಕಾರ್ಕಳ ಉತ್ಸವ ನಗಾರಿ ಬಾರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾವು ಯಾವಾಗ ಉಳಿಸಿಕೊಳ್ಳುವುದಕ್ಕೆ ಮತ್ತು ಬೆಳೆಸುವುದಕ್ಕೆ ಸಂಬಂಧಪಟ್ಟಾಗೆ ಆ ರೀತಿಯ ಮನಸ್ಸನ್ನು ಯಾವಾಗ ಮಾಡಲಿಕ್ಕೆ ಆಗ್ತದೆ ಆಗ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಉಪ್ಪಿನಂಗಡಿ ತಾಲೂಕಿರುವ ಸಮಯದಲ್ಲಿ ಆಗ ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಕಾರ್ಕಳ ಇರ್ಬೋದು, ಎಲ್ಲವೂ ಕೂಡ ಉಪ್ಪಿನಂಗಡಿ ತಾಲೂಕಿನ ವ್ಯಾಪ್ತಿಗೆ ಒಳಪಟ್ಟಿತ್ತು. ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ಒಳಗೆ ಆ ರೀತಿಯ ಒಂದು ಮತವನ್ನು ಕೊಟ್ಟು ಅಧಿಕಾರವನ್ನು ಕೊಡ್ತಾರೆ. ಅಧಿಕಾರವನ್ನು ಕೊಟ್ಟ ನಂತರ ಆ ಅಧಿಕಾರದ ಅವಧಿಯಲ್ಲಿ ನಾವು ಇವತ್ತು ನಮ್ಮನ್ನು ನಾವು ಉಳಿಸಿಕೊಳ್ಳಬೇಕಾದ್ರೆ ಅಧಿಕಾರ, ಆಸ್ತಿ, ಅಂತಸ್ತಿಂದ ಉಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಮನುಷ್ಯ ಜೀವಂತವಾಗಿ ಉಳಿಬೇಕಾದ್ರೆ ಮನುಷ್ಯನಿಗೆ ಏನು ವಿಚಾರಗಳಿದೆ ಇಲ್ಲ. ಮನುಷ್ಯ ನೆಮ್ಮದಿಗೆ ಬೇಕಾಗಿ ಪರದಾಡುವಂತ ಕಾಲ. ಆ ರೀತಿಯ ಕಾಲದಲ್ಲಿ ಕೂಡ ಈ ರೀತಿಯ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ, ಧಾರ್ಮಿಕವಾಗಿರ್ತಕ್ಕಂಥ ಮತ್ತು ಆಯಾಯ ಭಾಗದಲ್ಲಿರ್ತಕ್ಕಂಥ ಏನೇನು ಕಲೆಗಳಿದೆ ಆ ಕಲೆಗಳನ್ನ ಗುರುತಿಸಿ ಬೆಳೆಸುವಂತ ಕೆಲಸ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಕೆಲಸ. ಕನ್ನಡ ಸಂಸ್ಕೃತಿ ಖಾತೆ ಸಚಿವ ವಿ ಸುನಿಲ್ ಕುಮಾರ್ ಅವರು ಮಾತನಾಡಿ, ಸಾಧನೆಗಳು ನಿಂತ ನೀರಾಗಬಾರದು, ಅದನ್ನ ಪೀಳಿಗೆಯಿಂದ ಪೀಳಿಗೆಗೆ ಹಂಚಿ ಹೋಗುತ್ತಿರಬೇಕು. ಸ್ವರ್ಣ ಕಾರ್ಕಳ ಕಲ್ಪನೆಗೆ ಸಲಹೆ ಇರಲಿ, ಟೀಕೆಗಳು ಬೇಡ ಎಂದು ಹೇಳಿದ್ರು. ಕಬಡ್ಡಿನಲ್ಲಿ ಮಮತಾ ಪೂಜಾರಿ, ಸುಖೇಶ್ ಹೆಗಡೆ, ಈ ರೀತಿ ಕ್ರೀಡಾ ಕ್ಷೇತ್ರವನ್ನ ದೇಶದಲ್ಲಿ ಪ್ರತಿನಿಧಿಸುವಂತ ಪ್ರತಿಭೆಗಳು ನಮ್ಮೂರಿನಲ್ಲಿದೆ. ಇಂಥವರೆಲ್ಲರನ್ನು ಕೂಡ ಸಮ್ಮೇಳನಗೊಳಿಸಬೇಕು. ಮುಂಬೈಗೆ ಹೋದ್ರೆ ಕಾರ್ಕಳದ ಅದೆಷ್ಟು ಜನ ಮುಂಬೈನಲ್ಲಿ, ಪೂನಾದಲ್ಲಿ ಉದ್ಯಮಗಳನ್ನು ಮಾಡ್ತಾ ಮಾಡ್ತಾ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಇವತ್ತಿನ ಯುಗವನ್ನ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಿನ ಯುಗ ಅಂತ ಕರೀತೇವೆ. ಕಂಪ್ಯೂಟರ್ ಯುಗವನ್ನು ದಾಟಿ ಮುಂದೆ ಬರ್ತಾ ಇದ್ದೇವೆ. ನಮ್ಮ ಮಕ್ಕಳು ಕೂಡ ಪೆನ್ನನ್ನು ಹಿಡ್ಕೊಂಡು ಸಾಹಿತ್ಯದ ಕೃಷಿಯನ್ನು ಮಾಡುವಂತಾಗಬೇಕು. ನಮ್ಮೂರಿನ ಕಲೆ ಇನ್ನಷ್ಟು ಪ್ರಜ್ವಲ ಆಗಬೇಕು. ಇವತ್ತಿನ ಯುವ ಪೀಳಿಗೆಯು ಕೂಡ ಶಿಲ್ಪಕಲೆಯ ಬಗ್ಗೆ ಆಸಕ್ತಿಯನ್ನು ನಿರ್ಮಾಣ ಮಾಡಬೇಕು. ಕ್ರೀಡಾ ಕ್ಷೇತ್ರದಲ್ಲಿ ಬರಬೇಕು, ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದೆ ಬರಬೇಕು. ಕಣ್ಮುಂದೆ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಜೋಡಿಸಬೇಕು. ಎಲ್ಲ ದಿಕ್ಕಿನ ಕಡೆಯಿಂದ ಅಭಿವೃದ್ಧಿ ಚಟುವಟಿಕೆಗಳು ಕಾರ್ಕಳಕ್ಕಾಗಬೇಕು. ಕಾರ್ಕಳದಲ್ಲಿ ಕೊರತೆ ಇದೆ ಎನ್ನುವ ಕಾರಣಕ್ಕೋಸ್ಕರ ನನ್ನೂರಿನ ಜನ ಬೇರೆ ಊರಿಗೆ ಹೋಗಬಾರದು. ಅದು ಸ್ವರ್ಣ ಕಾರ್ಕಳ ಭಾಗವಹಿಸಿ ಕಾರ್ಕಳ ಉತ್ಸವ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉತ್ಸವ ಅಲ್ಲ. ಕಾರ್ಕಳ ಉತ್ಸವ ಸುನಿಲ್ ಕುಮಾರ್ ಉತ್ಸವ ಅಲ್ಲ. ಕಾರ್ಕಳ ಉತ್ಸವ ಜಿಲ್ಲಾಡಳಿತದ ಉತ್ಸವ ಅಲ್ಲ. ಕಾರ್ಕಳ ಉತ್ಸವ ಯಾರ ಉತ್ಸವ? ಕಾರ್ಕಳ ಉತ್ಸವ ಇದು ನಮ್ಮೆಲ್ಲರ ಉತ್ಸವ ಆಗಬೇಕು ಅನ್ನುವಂತ ಕಲ್ಪನೆಯನ್ನು ಇಟ್ಟುಕೊಂಡೇ ನಾವು ಆರಂಭದ ದಿನಗಳಿಂದ ಈ ಉತ್ಸವದ ಪ್ರೇಕ್ಷಕರು ನಾವೇ, ಈ ಉತ್ಸವದ ಸ್ವಯಂ ಸೇವಕ. ಮಂಗಳೂರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ಮಣಿರಾಜ್ ಶೆಟ್ಟಿ, ಕಾರ್ಕಳ ಪುರಸಭೆಯ ಅಧ್ಯಕ್ಷೆ ಸುಮಾ ಕೇಶವ್, ಜಿಲ್ಲಾಧಿಕಾರಿ ಕೂರ್ಮಾರಾವ್ ಎಂ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ನವೀನ್ ಭಟ್ವಾಯ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ್, ಸಹಾಯಕ ಆಯುಕ್ತ ರಾಜು, ಪುರಸಭೆಯ ಅಧ್ಯಕ್ಷೆ ಸುಮಾ ಕೇಶವ್, ಅಪರ ಜಿಲ್ಲಾಧಿಕಾರಿ ಸದಾಶಿವ ಪ್ರಭು, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಕನ್ನಡ ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕ ಬಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಉಪಸ್ಥಿತರಿದ್ದರು.